ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಮುಖ್ಯಾಂಶಗಳು. ದೇಶದ ಸ್ವಾತಂತ್ರ್ಯಗಾದ 10 ವರ್ಷದೆಚ್ಚ ಜೈಲುವಾಸ ಮಲ್ತಿನಾರು ಜವಾಹರ್ಲಾಲ್ ನೆಹರು ಕುಡ್ಲದ ಕಾಂಗ್ರೆಸ್ ಭವನಡು ನೆಹರು ಪುಣ್ಯ ನೆಂಪುದ ಕಾರ್ಯಕ್ರಮಟು ಹರೀಶ್ ಕುಮಾರ್. ನರಮಾಣ್ಯಗು ತೆನಸು ಎತ್ತು ಮುಖ್ಯನ ಆತೆ ಆರೋಗ್ಯ ಚಿಂತನೆಲ ಮುಖ್ಯ ಬೆದ್ರದ ಮೇನ್ ಶಾಲೆಡು ಜೋಕ್ಲಿನ ಇಲ್ಲಲ್ದಕ್ಲೆಗ್ ತೆನಸು ಕಿಟ್ಟು ಪಟ್ಟುನ ಕಾರ್ಯಕ್ರಮಟು ಉಮಾನಾಥ ಕೋಟ್ಯ. ಮಲ್ಲೂರು ಗ್ರಾಮ ಪಂಚಾಯತ್ ಪಿಡಿಒಗು ಪೆಟ್ಟುಪಾಡ್ದಿನ 4 ಆರೋಪಿಲಿನ ಬಂಧನ ಕುಡ್ಲಡು ಸುದ್ದಿಕೂಟಡು ಶಶಿಕುಮಾರ್. ಕಡಬಡು ಶೋರೂಮ್ ಒಂದೇನು ಬಂದ್ ಮಲ್ಪರೆ ಪೋಯಿನ ಕೋವಿಡ್ ಕಾರ್ಯಪಡೆ ನೋಡಲ್ ಅಧಿಕಾರಿಗೂ ಜೋರು ಮಲ್ತದು ಪೋಡಿಪಾಯಿನ ಅಂಗಡಿದ ಯಜಮಾನೆ. ವಾರ್ತೆದ ವಿವರ. ಪಾಕ ವರ್ಷ ಈ ದೇಶದ ಪ್ರಧಾನಮಂತ್ರಿ ಆದಿತ್ತಿನ ಪಂಡಿತ್ ಜವಾಹರ್ಲಾಲ್ ನೆಹರು ಸ್ವತಂತ್ರ ಹೋರಾಟಗಾರರಾದ 10 ವರ್ಷೋದ್ಲ ಹೆಚ್ಚು ಕಾಲ ಜೈಲುವಾಸ ಮಲ್ತದೆರೆಂದು ವಿಧಾನ ಪರಿಷತ್ ಸದಸ್ಯರು ಅಂಚನೆ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಗುರುಕಾರ್ಯರು ಹರೀಶ್ ಕುಮಾರ್ ಪಂತೆರ ಕುಡ್ಲಾ ಮಲ್ಲಿಕಟ್ಟೆದ ಕಾಂಗ್ರೆಸ್ ಭವನಡು ನೆಹರೂರೇನ 57ನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮಟು ಆರ್ಪಾತಿರಿಯರು. ಭಾರತ ದೇಶದ ಕಡೀರ್ದ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರೂರೇನ 57ನೇ ವರ್ಷದ ಪುಣ್ಯ ನೆಂಪುದ ಆಚರಣೆ ಗುರುವಾರ ಕುಡ್ಲಾ ಮಲ್ಲಿಕಟ್ಟೆದ ಕಾಂಗ್ರೆಸ್ ಭವನಡು ನಡೆತದ. ನೆಹರೂರೇನ ಚಿತ್ರಪಟಕ್ಕೂ ಪುರ್ಪ ಪಾಡ್ದು ಮರ್ಯಾದಿ ಸಂದಾಯರು. ಜಿಲ್ಲಾ ಕಾಂಗ್ರೆಸ್ ಗುರುಕಾರ್ಯರು ವಿಧಾನ ಪರಿಷತ್ ಸದಸ್ಯರಾಯನ ಹರೀಶ್ ಕುಮಾರ್ ಪಾತಿರ್ದು ಪಾಕ ವರ್ಷ ಈ ದೇಶದ ಪ್ರಧಾನಿ ಆದಿತ್ತಿನ ನೆಹರು 10 ಹೆಚ್ಚ ವರ್ಷ ಸ್ವತಂತ್ರ ಹೋರಾಟಗಾರರಾದ ಜೈಲು ಸೇರಿದಿತ್ತೆರ. ಕಾಂಗ್ರೆಸ್ ಪಕ್ಷಡು ರಾಜಕೀಯ ಬದುಕು ಸಾಗಾದು ಅರೆನ ಮಾತಾ ಸಂಪತ್ತನ್ನು ದೇಶಗಾದು ಅರ್ಪಣೆ ಮಲ್ತಿನಾರು ಅಂಡ ಇತ್ತೆ ಕೆಲವು ನಕಲು ವಕೀಲರು ಪುಟ್ಟೊಂದು ಎಂಕಲು ದೇಶಗಾದು ತ್ಯಾಗ ಮಲ್ತೊಂದುಲ್ಲ ಅಂದು ತೋಜಾಂದುಲ್ಲೆருந்து ಹರೀಶ್ ಕುಮಾರ್ ನರೇಂದ್ರ ಮೋದಿಯರೆಗೂ ಕೋಂಗಿ ಮಲ್ತೆರ. ಮೋತಿಲಾಲ್ ನೆಹರೂರವರು ಸ್ವಾತಂತ್ರ್ಯ ಹೋರಾಟಗಾರರಾಗಿ ಅದೇ ರೀತಿ ತಮ್ಮ ಮಕ್ಕಳನ್ನು ಕೂಡ ಜವಾಹರ್ಲಾಲ್ ನೆಹರೂರವರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿ ಸುಮಾರು 10 ವರ್ಷಕ್ಕೂ ಹೆಚ್ಚು ಕಾಲ ಜೈಲುವಾಸವನ್ನು ಅನುಭವಿಸಿದವರು. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ರಾಜಕೀಯಕ್ಕೆ ಕಾಂಗ್ರೆಸ್ ಪಕ್ಷದ ಮುಖಾಂತರ ರಾಜಕೀಯ ಜೀವನವನ್ನು ಪ್ರಾರಂಭಿಸಿ ತನ್ನ ಎಲ್ಲ ಸಂಪತ್ತು, ಹಣ, ಬಂಗಾರ ಎಲ್ಲವನ್ನು ಸಂಪೂರ್ಣವಾಗಿ ಈ ದೇಶಕ್ಕೆ ಮನೆ ಸಂಪೂರ್ಣವಾಗಿ ಆಸ್ತಿಯನ್ನು ಈ ದೇಶಕ್ಕೋಸ್ಕರ ಅರ್ಪಣೆ ಮಾಡಿ ರಾಜಕೀಯಕ್ಕೆ ಬಂದಂಥ ಒಬ್ಬ ವ್ಯಕ್ತಿ. ದೇಶಕ್ಕೋಸ್ಕರ ಎಲ್ಲವನ್ನು ಬಿಟ್ಟು ಬಂದು ದೇಶವನ್ನು ಆಳ್ತಾ ಇದ್ದೇನೆ ಅಂತೇಳಿ ನಕಲಿ ಫಕೀರರು ಹೇಳ್ತಾ ಇದ್ದಾರೆ. ಬಹುಶಃ ಫಕೀರ ಅಂದರೆ ಅವನಿಗೆ ಅಂಗಿರಲಿಲ್ಲ. ಗಾಂಧೀಜಿ ಹೇಳ್ತಾ ಇದ್ದರು ನಾನೊಬ್ಬ ಫಕೀರ ಅಂತ. ಅವ್ರ ಖಾಲಿ ಒಂದು ಕಚ್ಚೆ, ಒಂದು ಕೋಲು, ಒಂದು ಶಾಲು, ಇಷ್ಟು ಬಿಟ್ಟರೆ ಅವರ ಮೈಯಲ್ಲಿ ಏನಿರಲಿಲ್ಲ. ನೂತನ ಫಕೀರರಿಗೆ 10 ಲಕ್ಷ ರೂಪಾಯಿಯ ಸೂಟು ಬೂಟು, ಕೋಟಿ ರೂಪಾಯಿಯ ಗಾಗಲ್ಸ್, ಕೋಟಿ ರೂಪಾಯಿಯ ಶೂಸ್, ಅದು ಕೂಡ ದಿವಸಕ್ಕೆ 4 ಸಲ ಬದಲಾವಣೆ. ಇವರು ಇವತ್ತು ದೇಶಕ್ಕೋಸ್ಕರ ಎಲ್ಲವನ್ನ ಬಿಟ್ಟು ಬಂದಿದ್ದಾರೆ ಅಂತ ಹೇಳ್ತಾರೆ. ದೇಶಕ್ಕೋಸ್ಕರ ಬಿಟ್ಟು ಬಂದದ್ದು ಏನಿಲ್ಲ. ಅವರ ಹತ್ರ ಆಸ್ತಿ ಪಾಸ್ತಿ ಕೂಡ ಇರಲಿಲ್ಲ. ಈ ದೇಶಕ್ಕೆ ಏನೂ ಬಿಟ್ಟಿಲ್ಲ. ಅವರು ಈ ದೇಶದ ಸಂಪತ್ತನ್ನು ಇವತ್ತು ಅನುಭವಿಸ್ತಾ ಇದ್ದಾರೆ. ಇವತ್ತು ಮರ್ಸಿಡೀಸ್ ಬೆಂಜ್ ಅಲ್ಲಿ BMW ಕಾರ್ನಲ್ಲಿ ತಿರುಗ್ತಾರೆ. 8,500 ಕೋಟಿ ರೂಪಾಯಿಯ ಫ್ಲೈಟ್ನಲ್ಲಿ ತಿರುಗ್ತಾರೆ. ಈ ದೇಶದ ಖಜಾನೆಗೆ ದಿವಸಕ್ಕೆ 1 ಕೋಟಿ ರೂಪಾಯಿ ಖರ್ಚು ಕೊಡ್ತಾ ಇದ್ದಾರೆ. ಇವತ್ತು ದೇಶದ ಸಂಪತ್ತನ್ನ ಅನುಭವಿಸ್ತಾ ಇದ್ದಾರೆ ಹೊರತು ದೇಶಕ್ಕಾಗಿ ಯಾವುದನ್ನು ಅವರು ತ್ಯಾಗ ಮಾಡಲಿಲ್ಲ. ವಿಶ್ವಾಸ್ ಕುಮಾರ್ ದಾಸ್, ಶುಭೋದಯ ಆಳ್ವಾ, ಮಹಮ್ಮದ್ ಕುಂಜತ್ತಬೈಲ್, ಪದ್ಮನಾಭ್ ಅಮೀನ್, ಗಣೇಶ್ ಪೂಜಾರಿ, ಶಬೀರ್ ಇಂಚ ಪಕ್ಷದ ನಾಯಕರು ಪಾಲ್ದೊಂಡಿರು. ನರಮಾಣ್ಯಗು ತೆನಸು ಎತ್ತು ಮುಖ್ಯನ ಆತೆ ಆರೋಗ್ಯ ಚಿಂತನೆಲ ಮುಖ್ಯ. ಸರ್ಕಾರದ ಕೊರೋನಾ ಮಾರ್ಗದರ್ಶಿ ಸೂತ್ರೊಳೆನು ಪಾಲನೆ ಮಲ್ಪೊಡುಂದು ಬೆದ್ರದ ಶಾಸಕರು ಮನ್ನತ್ ಕೋಟ್ಯಾನ್ ಪಂತೆರ. ಕುಡ್ಲದ ಇಸ್ಕಾನ್ ಅಕ್ಷಯ ಪಾತ್ರ ಯೋಜನೆ ಬೊಕ್ಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜೊತೆ ಸೇರಿಗೆಡು ಬೆದ್ರದ ಮೇನ್ ಶಾಲೆ ಜೋಕ್ಲಿನ ಇಲ್ಲಲ್ದಕ್ಲೆಗು ತೆನಸು ಕಿಟ್ಟಲೇನು ಪಟ್ಟದು ಆರ್ಪಾತಿರಿಯರ.
ಕುಡ್ಲದ ಇಸ್ಕಾನ್ ಅಕ್ಷಯ ಪಾತ್ರೆ ಯೋಜನೆ ಬೊಕ್ಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜೊತೆ ಸೇರಿಗೆಡುವುದಗಾಯಿನ ತೆನಸಕಿಟ್ಟಲಿನ ಬೆದ್ರದ ಮೀನ್ ಶಾಲೆದ 154 ಜೋಕ್ಲಿನ ಪೋಷಕರಿಗೆ ಬುಧವಾರ ಶಾಸಕರು ಮನತ್ ಕೋಟ್ಯಾನ್ ಪಟ್ಟಿಯರ ಶಾಸಕರು ಪಾತಿರ್ದು ನರಮಾಣ್ಯಗ್ ತೆನಸೆಯತ್ ಮುಖ್ಯನ ಆತೆ ಆರೋಗ್ಯ ಚಿಂತನೆಲ ಮುಖ್ಯ ಕೊರೋನಾ ದಂಚಿನ ಸೀಕದ ಅಪಾಯ ಉಪ್ಪುನ ಈ ಕಾಲುಡು ನಮ್ಮ ಸರ್ಕಾರದ ಮಾರ್ಗದರ್ಶಿ ಸೂತ್ರುಲಿನ ನೂದಿಕ್ ನೂದು ಪಾಲನೆ ಮಲ್ಪುನಂಚನೆ ನಮ್ಮ ವೈಯಕ್ತಿಕ ನಿಲೆಟ್ಲ ನಿರ್ಮಲ ಸಾಮಾಜಿಕ ಅಂತರ ಕಾತೊಂದು ಬದುಕು ನಡಪಾವಡಾತನ ಆಯ್ನಾತ್ ಇಲ್ಲಡೆ ಈತದು ಕೊರೋನಾ ಸೀಕ್ ತಾಗಂದಿನಂಚ ತುವನುಗ ಅಂತ ಪಂಡಿರ 154 ಮಕ್ಕಳಿಗೆ ಒಂದು ಕಿಟ್ ಅನ್ನು ಕೊಡುವಂತ ಪ್ರಯತ್ನವನ್ನು ನಾವು ಮಾಡಿಸಿ ನಮ್ಮ ಹರೇ ರಾಮ ಹರೇ ಕೃಷ್ಣ ಆ ಸಂಸ್ಥೆಯಿಂದ ಇವತ್ತು ಬಂದಿದೆ ನಮ್ಮ ಮೂಡುಬಿದಿರೆ ಮೇನ್ ಶಾಲೆಗೆ. ಇವತ್ತು ಪೋಷಕರು ಕೆಲವರು ಬಂದಿದ್ದೀರಿ, ಮಕ್ಕಳನ್ನು ಕರೆಯಬಾರದು ಅಂತ ಹೇಳಿಕೊಂಡು ಪೋಷಕರನ್ನು ಕರೆದಿದೆ. ಇವತ್ತು ಬಹಳ ಜಾಗರೂಕತೆಯಿಂದ ಈ ಒಂದು ಸಮಸ್ಯೆಯಿಂದ ನಾವು ಪಾರಾಗಬೇಕು. ಒಂದು, ಸರ್ಕಾರದ ಗೈಡ್ಲೈನ್ಸನ್ನು 100ಕ್ಕೆ 100 ನಾವು ಪಾಲಿಸಬೇಕು. ಸರ್ಕಾರದ ಗೈಡ್ಲೈನ್ಸ್ ಅಲ್ಲದೆ ನಮ್ಮಲ್ಲಿ ನಾವೇ ನಾವು ಕೆಲವು ಗೈಡ್ಲೈನ್ಗಳನ್ನು ಹಾಕಿಕೊಳ್ಬೇಕು. ಎಲ್ಲ ಕಡೆಗಳಲ್ಲಿ ರಾಶಿ ಬೀಳುವಂಥದ್ದಾಗಲಿ, ಮಾಸ್ಕನ್ನು ಮುಖದಿಂದ ತೆಗೆಯುವುದಾಗಲಿ, ಕೈಯನ್ನು ತೊಳೆಯುವುದಾಗಲಿ ಇದು ನೆನಪಿಟ್ಟುಕೊಂಡು ಮಾಡಬೇಕು. ಮತ್ತು ಆದಷ್ಟು ಮನೆಯ ಒಳಗೆ ಇದು ರಸ್ತೆಗೆ ಬರದೆ ಈ ಒಂದು ಮಹಾಮಾರಿ ಕೊರೋನಾದಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಬೇಕು. ಇನ್ನುಳಿದವರಿಗೂ ಬದುಕಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ಬೆದ್ರಾ ಪುರಸಭೆತ ಗುರ್ಕಾರ್ಯರು ಪ್ರಸಾದ್ ಕುಮಾರ್, ಒತ್ತು ಗುರ್ಕಾರ್ದಿ ಸುಜಾತಾ ಶಶಿಕಿರಣ್, ಸ್ಥಾಯಿ ಸಮಿತಿ ಗುರ್ಕಾರ್ಯರು ನಾಗರಾಜ ಪೂಜಾರಿ, ಪುರಸಭೆತ ಸದಸ್ಯರು ಸ್ವಾತಿ ಪ್ರಭು, ಶಾಲೆದ ಮುಖ್ಯೋಪಾಧ್ಯಾಯರು ಅನುಸೂಯ ಪಾಲ್ದೆತೊಂಡಿರ. ದಕ್ಷಿಣ ಕನ್ನಡ ಜಿಲ್ಲೆದ ಕಡಬಡು ಖಾಸಗಿ ಶೋರೂಮ್ ಒಂಜೆನು ಬಂದ್ ಮಲ್ಪರೆ ಪೋಯಿನ ಅಧಿಕಾರಿಗೆ ಶೋರೂಮ್ ಯಜಮಾನರು ಜೋರು ಮಲ್ತದ ಪೋಡಿಪಾಯಿನ ಸಂಗತಿ ನಡೆತದಿಲ್ಲ. ಗುರುವಾರ ಕಾಂಡೆ ನಡೆತಿನ ಈ ಸಂಗತಿ ಬಗೆಟ್ ಪುತ್ತೂರು ಸಹಾಯಕ ಕಮಿಷನರ್ ಡಾಕ್ಟರ್ ಯತೀಶ್ ಉಳ್ಳಾಲ ಸುದ್ದಿ ಮಾಧ್ಯಮಗಳಿಗೆ ವಿವರ ಕೊರಿಯರ. ಕೊರೋನಾ ಸೀಕ್ ನಿಯಂತ್ರಣಗಾತ್ ರಾಜ್ಯ ಸರ್ಕಾರ ಲಾಕ್ಡೌನ್ ಪಾಡ್ದು ಕೆಲವು ಅಗತ್ಯ ವಸ್ತುಲಿನದೆ ತೊನರೆ ನಿಘಂಟದ ಪೊರ್ತು ಒದಗಾದನ ಬೇತೆ ಒವ್ವೆ ಅಂಗಡಿ ಶೋರೂಮ್ ಬಾಕಿಲು ದೆಪ್ಪರೆ ಅವಕಾಶ ಇಜ್ಜಿ ಅಂಡಲ ಕಡಬಡು ಶೋರೂಮ್ ಬಾಕಿಲು ದೆತ್ತದು ಕಾರ್ಯುಡಿತ್ತನ ಕೆಲವಿರ್ನ ಪ್ರಭಾವಡು ಈ ಶೋರೂಮ್ ಬೇರ ನಡತೊಂದುಂಟೊಂದು ದೂರು ಕೇಂದ್ರ ಬೈದನ. ಈ ಬಗೆಟ್ ಮಾಹಿತಿ ತಿಕ್ಕದು ಕೋವಿಡ್ ಕಾರ್ಯಪಡೆ ನೋಡಲ್ ಅಧಿಕಾರಿ ಹರೀಶ್ ಬೆದ್ರಾಜೆ ಶೋರೂಮ್ ಬಂದ್ ಮಲ್ಪರೆ ಪೋತೆರ ಅಪಗ ಯಜಮಾನೆ ಅಧಿಕಾರಿಗೂ ಪೋಡಿಪಾದಿರ. ಈ ಬಗೆಟ್ ಪುತ್ತೂರು ಎಸಿ ಡಾಕ್ಟರ್ ಯತೀಶ್ ಉಳ್ಳಾಲ ಸುದ್ದಿ ಮಾಧ್ಯಮದ ಕಲೆಗ್ ಅಭಿಪ್ರಾಯ ತೆರಿಪಾದ್ ಕಡಬ ಶೋರೂಮ್ ದರೆಗ್ ಪುತ್ತೂರುಡ್ಲ ಶೋರೂಮ್ ಉಂಡು ಆರು ಅಗತ್ಯ ಸೇವೆ ಡುಪ್ಪುನಕ್ಲಿನ 2 ಚಕ್ರದ ಗಾಡಿಲಿನ ರಿಪೇರಿ ಮಲ್ಪರೆ ಸರ್ವಿಸ್ ವಿಭಾಗಗೂ ಒಪ್ಪಿಗೆ ಕೇಂದಿತ್ತೆರ ಅಂಚಾದ ಒಪ್ಪಿಗೆ ಕೊರ್ದಿತ್ತೆ ಪಂತೆರ. ಸಾಮಾಜಿಕ ಜಾಲತಾಣಲಿಡು ಒಂದು ಸುದ್ದಿ ಆವೊಂದಿತ್ತದು ಜನಪ್ರತಿನಿಧಿ ಬೊಕ್ಕ ಅಧಿಕಾರಿಲಿನ ಭೇದ ಭಾವ ನಡೆನು ದೂರೊಂದುಲ್ಲೆರ. ನಾನು ಯಾರಂತ ಎ ಸಿ ಅವರಲ್ಲಿ ಕೇಳಿ, ತಹಸೀಲ್ದಾರ್ ಅವರಿಗೆ ಕೇಳಿ, ಡಿ ಸಿ ಅವರಲ್ಲಿ ಕೇಳಿ. ನಾನು ಗೌರ್ಮೆಂಟ್ ಸರ್ವೆಂಟ್ ಅಲ್ಲದಿಲ್ಲ, ನಿನ್ನ ಹಾಕಿ ಚಪ್ಪಲಿ ಕೊಡಿಲ್ಲ. ಏನಂತ ತಿಳ್ಕೊಂಡಿದ್ದೀರಿ ನನ್ನನ್ನು? ನನ್ನ ಮನೆ ಕೆಲಸವಿದು. 1/4 ಗಂಟೆ ಆಯಿತು, 10 ನಿಮಿಷ ಅವರಲ್ಲಿ ಫೋನಲ್ಲಿ ಮಾತಾಡ್ತಾ ಇದ್ದೀರಾ ನೀವು. ಹೌದು ಮಾರ್ರೆ, ನೀವು ಬೀಗ ಹಾಕಿ ನಮಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕಿತ್ತು. ನೀವು ದಣಿಯವರಲ್ಲಿ ಕೇಳ್ಕೊಂಡು ಮಾಡಿದಾಗ ನಮಗೆ ಎ ಸಿ ಹಾಕಿ ನಮಗೆ ಆರ್ಡರ್ ಮಾಡಿದಾಗಾದ್ರೆ ದೇಶಡು ಕೊರೋನಾ ಸೀಕಡ ವೇತೋ ಕುಟುಂಬಲು ನಾಶಾದ ಪೋತ ಬಳ್ಳಾರಿಡು ಕೊರೋನಾ ಸೀಕ್ ತಾಗದಿನ ಮಗನು ಹೈದರಾಬಾದ್ ಬರ್ಪಾದು ಇಲ್ಲಡು ಸೀಕನ ಗುಣ ಮಲ್ತಿರ್ನಲ್ಲ ಅಪ್ಪೆ ಅಮ್ಮೆರು ಬೊಕ ಮೆಗ್ದಿಗು ಕೊರೋನಾ ಸೀಕ್ ಪಗರ್ದಿಂಡ ಅಕಲು ಮೂವೇರ್ಲಾ ತೀರ್ನ ಬೇಜಾರ್ದ ಸಂಗತಿ ವರದಿ ಆತಂಡ. ಮಾಮಾರಿ ಕೊರೋನಾ ಸೀಕಿಡ್ದ ವೇತೋ ಕುಟುಂಬಲು ಅಳಿದು ಪೋತುಡು ಏತೋ ಜನ ಗತಿದಾಂತಿನಂಚ ಆತಿರ. ಗಣಿಗಾರಿಕೆಗೆ ಪುದರ್ ಪೋಯಿನ ಬಳ್ಳಾರಿಡು ಕೊರೋನಾ ಸೀಕಿಡು ಒಂಜಿ ಕುಟುಂಬದ 4 ಜೀವ ಕಳೆಗೊಂದಿರ. ದೂರದ ಊರುಡು ಮಗಕು ಕೊರೋನಾ ಸೀಕ್ ತಾಗದಿನ ಗೊತ್ತಾದ ಇಲ್ಲಡೆ ಬರ್ಪಾದ ಗುಣಮಲ್ಪಾಯಿನ ಅಪ್ಪೆ ಮೆಗ್ದಿ ಅಮ್ಮೆರೆಗೂ ಕೊರೋನಾ ಸೀಕ್ ಪಗರ್ದು ಅಕುಲು ತೀರ್ದಿರ. ಬಳ್ಳಾರಿದ ಕುರುಗೋಡು ತಾಲೂಕದ ಮದಿರೆ ಗ್ರಾಮಡು ಈ ಸಂಗತಿ ನಡೆತದ. ತಿಪ್ಪೇಸ್ವಾಮಿ ಪುದರದ ಜವಣೆ ಹೈದರಾಬಾದ್ ಹಿಡಿತದ ಕೊರೋನಾ ಸೀಕ್ ಬೈತದ. ಆಯನ ಇಲ್ಲಡೆ ಕರ್ಪುಡಾದ ಕ್ವಾರಂಟೈನ್ ತೂವೊಂದಿತ್ತೆರ. ಆಯನ ಅಪ್ಪೆ ಸುನಿತಮ್ಮ ಮೆಗ್ದಿ ನಂದಿನಿಗೂ ಕೊರೋನಾ ಸೀಕ್ ಪಗರ್ದು ಅಕ್ಲಿಗೂ ಮರ್ದ್ ನಾಟಂದೆ ತೀರ್ದೆರ.
ಅಕಿರಿದ ಕಿರಿಯಡು ಪಾಲ್ದೆತ್ತೊನ್ನ ತಿಪ್ಪೇಸ್ವಾಮಿನ ಅಮ್ಮೆರು ರುದ್ರಪ್ಪಗ ಕೊರೋನಾ ಸೀಕ್ ಬೈದಿಲ್ಲ ಆರು ಸೀಕಡು ತೀರ್ದಿರ ಇತ್ತೆ ಇಲ್ಲಡು ತಿಪ್ಪೇಸ್ವಾಮಿ ಒರಿ ಉಪ್ಪುಡಾಯಿನ ಬೇಜಾರದ ಸಂಗತಿ ಅಕ್ಲಿನ ಕುಟುಂಬಗೂ ನಡತು ಪೋತುಂಡು ದೇಶಡೋರ್ಮಿಡು ಇಂಚಿನ ಸ್ಥಿತಿಗತಿ ಎತ್ತೋ ಕುಟುಂಬಲಿಗೆ ಬೈತುಂಡು ದಿನ ಮಾತ ಟಿವಿಡು ತೂದು ಪೇಪರ್ಲಿಡು ಓದುದು ತೆರೆಯುಂಡಲ್ಲ ನಮ್ಮ ಕೆಲವು ಜನಕ್ಲೆಗ್ ಬುದ್ಧಿ ಬರಂದೆ ಮಾಸ್ಕ್ ಪಾಡುಜಿರ ಮಲ್ಲೂರು ಗ್ರಾಮ ಪಂಚಾಯತ್ ಪಿಡಿಒ ರಾಜೇಂದ್ರ ಶೆಟ್ಟಿಗೂ ಪೆಟ್ಟುಪಾಡಿನ ಆರೋಪಿಲೇನು ಕುಡ್ಲಾ ನಗರದ ಪೊಲೀಸರು ಪತ್ತದೇರ 4 ಆರೋಪಿಲೇನು ಬಂಧನ ಮಲ್ತದು ವಿಚಾರಣೆ ನಡಪವುದಿಲ್ಲ ಅಂದು ಕುಡ್ಲಾ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಸುದ್ದಿಗೋಷ್ಠಿ ತೆರಿಪಾದೇರ ಕುಡ್ಲ ನಗರ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಗುರುವಾರ ಕುಡ್ಲಡು ಸುದ್ದಿಗೋಷ್ಠಿ ಪಾತಿರ್ದು ಮಲ್ಲೂರು ಗ್ರಾಮ ಪಂಚಾಯತ್ ಪಿಡಿಒ ರಾಜೇಶ್ ಶೆಟ್ಟಿಗೂ ಪೆಟ್ಟುಪಾಡಿನ 4 ಆರೋಪಿಲೇನು ಬಂಧನ ಮಲ್ತದು ವಿಚಾರಣೆ ನಡಪವುದಿಲ್ಲ 25 ವರ್ಷದ ಮೊಹಮ್ಮದ್ ಹಿದಾಯತುಲ್ಲಾ ಪರಂಗಿಪೇಟೆದ 30 ವರ್ಷದ ಅಹಮದ್ ಬಶೀರ್ ಕುತ್ತಾರದ 25 ವರ್ಷದ ಅಬುಬಕರ್ ಸಿದ್ದಿಕ್ ಬೊಕ್ಕ 33 ವರ್ಷದ ಅಬ್ದುಲ್ ಸಿದ್ದಿಕ್ 4 ಆರೋಪಿಲಿಂದು ಪಂಡಿರ ಕುಡೂರಿ ಆರೋಪಿ ಪದ್ರಾಡಾತೆ ಆಯನು ಬೇಗ ಪತ್ವ ಮೊಹಮ್ಮದ್ ಹಿದಾಯತುಲ್ಲಾ ಬೊಕ್ಕ ಅಹಮದ್ ಬಶೀರ್ ಮಿತ್ತು ಕುಡ್ಲಾ ಗ್ರಾಮಾಂತರ ಬೊಕ್ಕ ಕುಡ್ಲಾ ಉತ್ತರ ಪೊಲೀಸ್ ಸ್ಟೇಷನ್ ಅಂಚನೆ ದಕ್ಷಿಣ ಪೊಲೀಸ್ ಸ್ಟೇಷನ್ ನೆಡು ಕೇಸುಂಡು ಶಶಿಕುಮಾರ್ ಪಂಡಿರ ಫೈನ್ ಆಗುವಂಥ ಕೆಲಸ ಮಾಡಬೇಕಾಗುತ್ತೆ ಅಂತದ್ದು ಫೋಟೋಗ್ರಾಫ್ ಮತ್ತು ವಿಡಿಯೋಗ್ರಾಫನ್ನು ಮಾಡಲಿಕ್ಕೆ ಹೋಗ್ತಾರೆ. ಯಾಕಂದರೆ ರೆಕಾರ್ಡಿಂಗಿಗೆ ನಾಳೆ ಸುಮ್ಮನೆ ಕಂಟೆಸ್ಟ್ ಮಾಡ್ತಾರೆ ಅಂತದ್ದು. ಆಗ ಅವ್ರಿಗೆ ಮೊಬೈಲ್ ರೆಕಾರ್ಡಿಂಗ್ ಮಾಡೋದನ್ನು ಅಡ್ಡಿಪಡಿಸಿ ಮತ್ತು ಮಾಸ್ಕ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ವೈಲೇಷನ್ ಫೈನಿಂಗ್ ಪ್ರೋಸೆಸ್ ಏನಿದೆ ಅದಕ್ಕೆ ಅಡ್ಡಿಪಡಿಸಿ ಅದ್ರ ಜೊತೆಗೆ ಅವರು ಅವ್ರ ಮೇಲೆ ಹಲ್ಲೆಯನ್ನು ಕೂಡ ಮಾಡುವಂಥ ಒಂದು ಗಂಭೀರ ಪ್ರಕರಣ ನಡೆದಿತ್ತು. ಇದರ ಹಿನ್ನೆಲೆಯಲ್ಲಿ ಮಂಗಳೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಸರ್ಕಾರಿ ಅಧಿಕಾರಿ ಮೇಲೆ ಹಲ್ಲೆ ಮಾಡುವಂಥದ್ದು ಮತ್ತು ಕರ್ನಾಟಕ ಎಪಿಡೆಮಿಕ್ ಆ್ಯಕ್ಟ್ 2020 ಈ ಕೇಸಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಇದರ ಪಟ್ಟು 4 ಜನ ಆರೋಪಿಗಳನ್ನ ಈಗ ಮಂಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆ ಅಧಿಕಾರಿ ಸಿಬ್ಬಂದಿಗಳು ಅರೆಸ್ಟ್ ಮಾಡಿದ್ದಾರೆ. ಮೊಹಮ್ಮದ್ ಹಿದಾಯತುಲ್ಲಾ ಅಂತ ಇವರು ಪರಂಗಿಪೇಟೆಯವರು, ಅದೇ ರೀತಿ ಅಬ್ದುಲ್ ಬಸೀರ್ ಅಂತ ಇವರು ಪರಂಗಿಪೇಟೆ ಬಂಟ್ವಾಳ ತಾಲೂಕು, ಅಬೂಬಕರ್ ಇವರು ಮದನಿ ನಗರ್ ಕುತ್ತಾರ, ಅಬ್ದುಲ್ ಸಿದ್ದಿಕ್ಕಿ ಪರಂಗಿಪೇಟೆ ಬಂಟ್ವಾಳ, 4 ಜನ. ಕೋವಿಡ್ 2ನೇ ಅಲೆ ಏನಿದೆ ಬಹಳ ಗಂಭೀರ ಸ್ವರೂಪವನ್ನು ಪಡ್ಕೊಂಡಿದೆ. ಹಾಗಾಗಿ ಸಾರ್ವಜನಿಕರಿಗೆ ಅನುಕೂಲ ಆದರೂ ಈ ಒಂದು ಟ್ರಾನ್ಸ್ಮಿಷನ್ ಚೈನ್ ಅನ್ನು ಬ್ರೇಕ್ ಮಾಡಬೇಕು ಅನ್ನೋಂಥ ಬಹಳ ಒಳ್ಳೆಯ ಉದ್ದೇಶದಿಂದ ಈ ಗೈಡ್ಲೈನ್ಸ್, ಸ್ಟ್ರಿಕ್ಟರ್ ಗೈಡ್ಲೈನ್ಸ್ ಅನ್ನ ಇಶ್ಯೂ ಮಾಡಿದೆ ಸರ್ಕಾರ, ಜಿಲ್ಲಾಡಳಿತ. ಹಾಗಾಗಿ ದಯವಿಟ್ಟು ಎಲ್ಲರೂ ಮಾರ್ಗಸೂಚಿಯಲ್ಲಿ ನೀಡಲಾಗಿರುವಂತಹ ಸೂಚನೆಗಳನ್ನು, ನಿಯಮಗಳನ್ನು ಪಾಲನೆ ಮಾಡಬೇಕು. ಮತ್ತೆ ಅದನ್ನು ಯಾರಾದರೂ ವೈಲೇಟ್ ಮಾಡಿದಂಥ ಸಂದರ್ಭದಲ್ಲಿ ಅದು ಪೊಲೀಸ್ ಅಧಿಕಾರಿಗಳಿರ್ಬೋದು, ಕಾರ್ಪೊರೇಷನ್ ಇರ್ಬೋದು, PDO ಇರ್ಬೋದು, ಯಾರೇ ಕಾಂಪಿಟೆಂಟ್ ಅಥಾರಿಟಿ ಫೈನಿಂಗ್ ಮಾಡುವಂಥದ್ದು ಅಥವಾ ಪ್ರಕರಣ ದಾಖಲು ಮಾಡುವಂಥ ಪರಿಸ್ಥಿತಿ ಬಂದಾಗ ಸಹಕರಿಸಬೇಕು. ಅದನ್ನು ಮೀರಿ ಅಧಿಕಾರಿಗಳ ಜೊತೆ ಮಿಸ್ಬಿಹೇವ್ ಮಾಡುವಂಥದ್ದು, ಬೇರೆ ಅವ್ರ ಎನ್ಫೋರ್ಸ್ಮೆಂಟಿಗೆ ಅಡ್ಡಿ ಮಾಡುವಂಥದ್ದು ಮಾಡಿದ್ರೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಮೇ 25 ಅಂಗಾರೆ ಪಿಡಿಒ ರಾಜೇಂದ್ರ ಶೆಟ್ಟಿ ಗ್ರಾಮ ಪಂಚಾಯತ್ ಆಫೀಸ್ದ ಕೈತಲಿತ್ತಿನ 5 ಜನ ಜವಣೆರೆಗೂ ಮಾಸ್ಕ್ ಪಾಡ್ದು ಕೊರೋನಾ ಮಾರ್ಗಸೂಚಿ ಪಾಲನೆ ಮಲ್ಪರೆ ಕೇನೊಂದೆರ ಮೊಬೈಲ್ಡು ಅಕ್ಲಿನ ಫೋಟೋ ದೇದಿರ ದೆಡ್ದು ಏವ್ರುಡು ಅಕಲು ಸೀದಾ ಗ್ರಾಮ ಪಂಚಾಯತ್ಗೂ ನುರ್ಕುದು ರಾಜೇಂದ್ರ ಶೆಟ್ಟಿಗೂ ಪೆಟ್ಟು ಪಾಡ್ದು ಪದರಾಡಾದಿತ್ತೆರ. ರಾಜೇಂದ್ರ ಶೆಟ್ಟಿ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ಗೂ ದೂರು ಕೊಡ್ದಿತ್ತೆರ. ಈಗಿನ ಸ್ಥಿತಿಯಲ್ಲಿ ಅವರು ನಮ್ಮ ಕಾನೂನು ಏನಿದೆ ಸರ್ಕಾರದ ಕೋವಿಡ್ ನಿಯಮಾವಳಿಗಳನ್ನು ಅವರು ಗಾಳಿಗೆ ತೂರಿ ಅಲ್ಲಿ ನಿಂತಿದ್ದರು. ಅದಕ್ಕಾಗಿ ಅವರಿಗೆ ಮಾಸ್ಕ್ ಧರಿಸುವಂತೆ ತಿಳಿಸಿರ್ತೇನೆ. ಮಾಸ್ಕ್ ತಿಳಿಸಿ ಅವರು ಅದಕ್ಕೆ ಬೇಜವಾಬ್ದಾರಿಯಾಗಿ ಉತ್ತರ ನೀಡೋದಕ್ಕೆ ಫೋಟೋವನ್ನು ಕ್ಲಿಕ್ಕಿಸಿ ನಾನು ನಿಂತುಕೊಂಡ ಸಂದರ್ಭದಲ್ಲಿ ಬಂದು ಅವ್ರನ್ನ ಮೊಬೈಲನ್ನು ಹೇಳಿದ್ದು ನಾನು ಗುದ್ದಾಟ ಶುರು ಮಾಡಿದ್ರು, ಹೊಡೆದು ನಾವು ಮತ್ತು ನಮ್ಮ ಮೇಲಧಿಕಾರಿಗಳು ತಿಳಿಸಿದ್ವಿ ಈ ಬಗ್ಗೆ. ಹಾಗೆ ಪೊಲೀಸ್ ಠಾಣೆಗೂ ತಿಳಿಸಿದೆ, ಇದು ದೂರು ದಾಖಲು ಮಾಡಿದ್ದು. ಹಾಗೆ ಪೊಲೀಸರು ಈ ಸಂದರ್ಭದಲ್ಲಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಫ್ರಂಟ್ ಲೈನ್ ಕೊರೋನಾ ವಾರಿಯರ್ಸ್ ಆದಿಪ್ಪುನ ಬೆದ್ರಾ ಮೆಸ್ಕಾಂ ಬೇಲದಕ್ಲೆಗೂ ಸಮುದಾಯ ಆರೋಗ್ಯ ಕೇಂದ್ರದ ವತಿಡ್ದು ಬುಧವಾರ ಧರ್ಮಗು ವ್ಯಾಕ್ಸಿನ್ ಕೊರ್ಪುನ ಕಾರ್ಯಕ್ರಮ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕನ್ನಡ ಭವನೋಡು ನಡೆತಂಡ. ಶಾಸಕಿ ಉಮಾನಾಥ್ ಕೋಟ್ಯಾನ್ ಕಾರ್ಯಕ್ರಮ ಉದ್ದೀಪನ ಮಲ್ತೆರ. ಫ್ರಂಟ್ ಲೈನ್ ಕೊರೋನಾ ವಾರಿಯರ್ಸ್ ಆದುಪ್ಪುನ ಬೆದ್ರದ ಮೆಸ್ಕಾಂ ಬೇಲೆದಕ್ಲೆಗ್ ಸಮುದಾಯ ಆರೋಗ್ಯ ಕೇಂದ್ರದ ವತಿಡ್ದು ಸ್ಕೌಟ್ ಗೈಡ್ಸ್ ಕನ್ನಡ ಭವನೋಡು ಬುಧವಾರ ಧರ್ಮಗು ವ್ಯಾಕ್ಸಿನ್ ಕೊರ್ತುಂಡು. ಶಾಸಕಿ ಉಮಾನಾಥ್ ಕೋಟ್ಯಾನ್ ಕಾರ್ಯಕ್ರಮಗೂ ಚಾಲನೆ ಕೊರಿಯರ.
ವಿಶ್ವನಾಥ್ ಕೋಟ್ಯನ್ ಪಾತಿರ್ದು ಜನಕ್ಲಿನ ನಡುಟು ಕೆಲಸ ಮಲ್ತೊಂದು ಪುನಃ ಮೆಸ್ಕಂ ಬೇಲೆ ದಕ್ಲೆಗ್ ಬೊಕ್ಕ ಸಾರ್ವಜನಿಕರಿಗ್ ಉಪದ್ರ ಆಯ್ರೆ ಬಲ್ಲಿಂದ ಪನ್ಪುನ ದೃಷ್ಟಿಡ್ ಇಂಜೆಕ್ಷನ್ ಕೊರೊಂದುಂಡೋ ಸರಕಾರನೇ ಕಾಪುನತ್ ಐಕ್ ಖಾಸಗಿಯಾದ ಇಂಜೆಕ್ಷನ್ ಬೋರ್ಡಾಯ ನಕ್ಲೆಗ್ಲ ಶುಕ್ರವಾರದ್ದು ವಿದ್ಯಾಗಿರಿತ ಆಳ್ವ ಸಂಸ್ಥೆಡ್ ಕೊರ್ಪುಂಡೋ ವಿಕಲಚೇತನರಿಗಾದ ಶನಿವಾರ ಸ್ಫೂರ್ತಿ ವಿಶೇಷ ಜೋಕ್ಲಿನ ಶಾಲೆಡ್ ಇಂಜೆಕ್ಷನ್ ಕೊರ್ಪುಂಡೊಂದು ಪಂಡೇರ ಕೋವಿಡ್ ಸೆಂಟರ್ ಅನ್ನು ಪ್ರಾರಂಭಿಸಿದ್ದೇವೆ ನಾವು ಡಾಕ್ಟರ್ ಮೋಹನ್ ಆಳ್ವರ ನೇತೃತ್ವದಲ್ಲಿ. ಹಾಗೆ ವ್ಯಾಕ್ಸಿನ್ಸ್ ಇಲ್ಲೇ ಕೊಡಬೇಕಂತ ಹೇಳಿದಾಗ ಇಲ್ಲಿಗೆ ಬಂದು ಈಗ ಎಲ್ಲ ನಮ್ಮ ಮೂಡುಬಿದ್ರೆಗೆ ಸಂಬಂಧಪಟ್ಟಂತೆಲ್ಲ ಮೆಸ್ಕಾಮಿನ ಸಿಬ್ಬಂದಿಗಳಿಗೆ ಅಧಿಕಾರಿಗಳಿಗೆ ಒಂದು ವ್ಯಾಕ್ಸಿನನ್ನು ಕೊಡುವಂಥ ಕಾರ್ಯಕ್ರಮ ಈಗಾಗಲೇ ಪ್ರಾರಂಭ ಆಗಿದೆ. ಬಹುಶಃ ಬೇರೆ ಬೇರೆ ಕಡೆಗಳಲ್ಲಿ ಬಹುಶಃ ಶುಕ್ರವಾರದಿಂದ ವಿದ್ಯಾಗಿರಿಯಲ್ಲಿ ನಮ್ಮ ಆಳ್ವಾಸ್ ಸಂಸ್ಥೆಯ ವಿದ್ಯಾಗಿರಿಯಲ್ಲಿ ಖಾಸಗಿಯಾಗಿ ಯಾಕೆಂತ ಹೇಳಿದರೆ ನಮಗೆ ಬೇಕಿದೆ ನಾವು ದುಡ್ಡು ಕೊಡ್ತೇವೆ ಅಂತ ಹೇಳುವವರಿಗೆ ಒಂದು ಮಿನಿಮಮ್ ರೇಟಲ್ಲಿ ಶುಕ್ರವಾರದಿಂದ ನಮ್ಮ ಆಳ್ವಾಸ್ ಆರೋಗ್ಯ ಕೇಂದ್ರದಲ್ಲಿ ಪ್ರಾರಂಭ ಆಗ್ತದೆ, ನಮ್ಮ ವಿದ್ಯಾಗಿರಿಯಲ್ಲಿ ಅವರ ಸಂಸ್ಥೆಯಲ್ಲಿ ಪ್ರಾರಂಭ ಆಗ್ತದೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ಕಡೆಗೆ ನಾಡ್ದು ಶನಿವಾರ ಅಂಗವಿಕಲರಿಗೆ ಕೊಡುವಂಥ ಒಂದು ವ್ಯವಸ್ಥೆ ಇಡೀ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ. ಇಲ್ಲಿ ಸಹ ನಮ್ಮ ವಿಶೇಷ ಮಕ್ಕಳ ಶಾಲೆಯಲ್ಲಿ ಶನಿವಾರ ದಿವಸ ಬೆಳಿಗ್ಗೆ ವ್ಯಾಕ್ಸಿನನ್ನು ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಪುರಸಭೆತ ಗುರುಕಾರ್ಯರು ಪ್ರಸಾದ್ ಕುಮಾರ್, ಸ್ಥಾಯಿ ಸಮಿತಿ ಗುರುಕಾರ್ಯರು ನಾಗರಾಜ ಪೂಜಾರಿ, ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯ ಡಾಕ್ಟರ್ ಎಂ ಮೋಹನ್ ಆಳ್ವಾ, ಬಿದ್ರಾ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಶಶಿಕಲಾ ಪಾಲ್ದೆತೊಂಡಿರ. ಅನಿವಾಸಿ ಭಾರತೀಯ ಉದ್ಯಮಿ 40 ವರ್ಷದ ಭವೇಶ್ ಜವರಿ ಒರಿಯೇ ವ್ಯಕ್ತಿ ಬೊಂಬಾಯಿಡ್ದು ದುಬೈಗೆ ಎಮಿರೇಟ್ಸ್ ವಿಮಾನಯಾನ ಮಲ್ತದಿನ ವಿಶೇಷ ಸಂಗತಿ ನಡೆತದಿನ 18,000 ರೂಪಾಯಿ ಕಟ್ಟದು 380 777 ಬೋಯಿಂಗ್ ವಿಮಾನಡು ಒರಿಯೇ ಸಂಚಾರ ಮಲ್ತಿನವು ವಿಶೇಷ ಅನುಭವ ಕೊರ್ತನೊಂದು ಜವೇರಿ ಪಂತೆರ. ಒರಿಯೇಗಾದ ಬೊಂಬಾಯಿಡ್ದು ದುಬೈಗೆ ವಿಮಾನ ಸಂಚಾರ ನಡಪಾಯಿನ ವಿಶೇಷ ಸಂಗತಿ ವರದಿಯಾತನ. ಪ್ರತಿಷ್ಠಿತ ಎಮಿರೇಟ್ಸ್ ವಿಮಾನಯಾನ ಸಂಸ್ಥೆ ಈ ಕಾರ್ಯ ಮಲ್ತದಿತ್ತದ ಬೊಂಬೈ ಮೂಲದ ಅನಿವಾಸಿ ಭಾರತೀಯ ಉದ್ಯಮಿ 40 ವರ್ಷದ ಭವೇಶ್ ಜವರಿ ಏಕ ವ್ಯಕ್ತಿಯಾದ ವಿಮಾನಡು ಪೋತಿರ 18,000 ರೂಪಾಯಿ ಕಟ್ಟದ ಎಮಿರೇಟ್ಸ್ ಫ್ಲೈಟ್ ಟಿಕೆಟ್ ದೆತ್ತೊನ್ನ ಭವೇಶ್ ಜವೇರಿ 380 ಬೋಯಿಂಗ್ 777 ವಿಮಾನಡು ಮೇ 14 ಒರಿಯೇ ಆದ ಪ್ರಯಾಣ ಮಲ್ತದಿರ. ಬೊಂಬಾಯಿಡ್ದು ದುಬೈಗೆ ಇಡೆಮುಟ್ಟ 240 ಹೆಚ್ಚ ಸರ್ತಿ ಪ್ರಯಾಣ ಮಲ್ತಿನಾರು ಜವೇರಿ ಕರಿನ 20 ವರ್ಷಲಿಡ್ದಿಂಚ 6 ದುಬೈಡ್ ವಾಸ ಮಲ್ತೊಂದುಲ್ಲೇರ. ಈ ಪ್ರಯಾಣದ ಸಂಗತಿ ಬಾರಿ ಸುದ್ದಿ ಆತನ. ಈ ಬಗೆಟ್ ಸುದ್ದಿ ಮಾಧ್ಯಮಲಿನ ಒಟ್ಟುಗೂ ಅನುಭವ ಪಟ್ಟುಣ್ಣ ಭವೇಶ್ ಜವೇರಿ ಈ 2.5 ಗಂಟೆಲಿನ ಜರ್ನಿ ಎನ್ನ ಬದುಕಡು ಮದಪೆರೆ ಇಜ್ಜಿಂದ ಪಂತಿರ. ಯುಎಇದ ಇತ್ತೆದ ಕಾನೂನು ದಂಚ ಯುಎಇ ನಾಗರಿಕರು ಯುಎಇ ಗೋಲ್ಡನ್ ವೀಸಾ ಇತ್ತಿನಕಲು ಬೊಕ್ಕ ರಾಜತಾಂತ್ರಿಕ ಯೋಜನೆದ ಸದಸ್ಯರು ಮಾತ್ರ ಭಾರತೊಡ್ದು ಯುಎಇಗೆ ಪೋವಲೆ. ಭವೇಶ್ ಜವರಿ 2 ಗೋಲ್ಡನ್ ವೀಸಾ ಇತ್ತಂಡ. ತಾನು ವಿಮಾನದುಲೈ ಪೊಗ್ಗುನಗನೆ ಗಗನ ಸಖಿಯರು ಜೋರುಡು ತಾಟಿ ಬುಟ್ಟದು ತೆರಿಗೆ ಮೋನೆಡು ಎದ್ಕೊಂದಿರ. ಇಂಚಿನ ಅನುಭವ ಸಾಮಾನ್ಯ ಅಂಡ ಈ ಪ್ರಯಾಣದ ಅನುಭವ ವಿಶೇಷ. ತಾನು 240 ಸರ್ತಿ ಪ್ರಯಾಣ ಮಲ್ತಂಡಲ ಇಂಚಿನ ಎದ್ಕೊನ್ನ ತುಯಿನಿ ಸುರು ಆರ್ಪಂತಿರ. ವಿಮಾನಡ್ದು ಜತ್ತದು ಬ್ಯಾಗ್ ದೆಪ್ಪರೆ ಪೋನಗಲ ಕನ್ವೇಯರ್ ಬೆಲ್ಟ್ ಇತ್ತಿನಿ ಎನ್ನ ಭಾಗ್ಯ ಮಾತ್ರ ಅಂದ್ ಜವೇರಿ ಪಂತಿರ. ಭಾರತದ ಎಡ್ಡೆಕಾರಿಡುಪ್ಪುನ ವಿಮಾನ ತಾಣುಲಿಡು ಒಂಜಿ ಬೊಂಬೈದ ಏರ್ಪೋರ್ಟ್ ಆದುಂಡು. 180 ಟನ್ ತೂಕದ ಬೋಯಿಂಗ್ ವಿಮಾನ ಒರಿಯೇ ಎಕಾನಮಿ ಕ್ಲಾಸ್ ಪ್ರಯಾಣಿಕರಿಗೆ 2.5 ಗಂಟೆ ಸಂಚಾರ ಮಲ್ತದಿದ್ದದ ಸುಮಾರು 80 ಲಕ್ಷ ರೂಪಾಯಿ ಬಿಲೆತ 17 ಟನ್ ಇಂಧನ ಖರ್ಚು ಮಲ್ತಿನವು ಆಶ್ಚರ್ಯದ ಸಂಗತಿ. ಅಂಡ ಬೊಂಬಾಯಿಡ್ದು ದುಬೈಗೆ ವಿಮಾನ ಪೋಯಿನಿಡ್ದು ಬೊಕ್ಕ ಅಲ್ಪಡ್ದು ವಾಪಸ್ ಬರೋಡೆ ಅಂಚಾದ ಜನ ಇಂಚಿಂಡಲ ಬರೋಡಿತ್ತನಂದು ವಿಮಾನಯಾನ ಸಂಸ್ಥೆ ಪಂತಂಡ. ಒಡಿಪು ಜಿಲ್ಲೆ ಮಲ್ಪೆ ಮೀನುಗಾರಿಕಾ ಬಂದರಡು ಕಾಂಡೆದ ಪೊರ್ತುಡು ಭಾರಿ ಜನ ಸೇರೊಂದಿತ್ತದು ಕೊರೋನಾ ಮಾರ್ಗಸೂಚಿಲಿನ ಮೀರೊಂದುಲ್ಲೆರಂದು ತೆರೆದು ಬೈದನ. ರಾಜ್ಯಡು ಕಠಿಣ ಕಾನೂನು ಇತ್ತಂಡಲ ಬಂದರಡು ಕೊರೋನಾ ಸಿಕ್ಕದ ಪೋಡಿಗೆ ಗನ್ನಿಯೇ ಅತ್ತಂದು ಪನ್ಪುನಂಚ ಆತಂಡ. ಮಲ್ಪೆ ಮೀನುಗಾರಿಕಾ ಬಂದರಡು ಕಾಂಡೆದ ಪೊರ್ತುಡು ಜನ ಹೆಚ್ಚೊಂದುಲ್ಲೆರ. ಮೀನು ಬೇರದಕ್ಕಲು ಸೇರ್ದು ಮಾತಿರ್ಲ ಸರ್ಕಾರದ ಕೊರೋನಾ ಮಾರ್ಗಸೂಚಿಲೇನು ಮೀರೊಂದುಪ್ಪುನ ಬಗೆಟ್ ತಿರಿದು ಬೈದನ. ಪಾಕ ಜನ ಮಾಸ್ಕ್ ಪಾಡುಜೆರ, ಸಾಮಾಜಿಕ ಅಂತರ ಇಜ್ಜೆ ಇಜ್ಜೆ. ಮೇ ತಿಂಗೊಲ್ದ ಅಕ್ಕೇರಿಗೆ 2 ತಿಂಗೊಲ್ದ ರಜೆಡ್ದಾವ್ರ ಮೀನುಗಾರಿಕೆ ಅಕೇರಿ ಆವೊಂದುಂಡು. ಅಂಚಾದ ಗುಂಡಿಕಡಲು ಮೀನುಗಾರಿಕೆಗೆ ಪೋಯಿನ ಯಂತ್ರ ಓಡಲು ಬಂದರ್ಗ್ ಬರೊಂದುಂಡು. ಮೀನು ಪತ್ತನಕಲು ಬೇರದಕಲು ರಾಶಿ ರಾಶಿ ಜನ ಸೇರುವೆರ. ರಾಜ್ಯಡು ಕೊರೋನಾ ಬಗೆಟ್ ಕಠಿಣ ನಿಯಮ ಇತ್ತಂಡಲ ಮಲ್ಪೆ ಬಂದರಡು ಕಾನೂನು ಕೊರೋನಾ ಗನ್ನಿಯೇ ಅತ್ತಂದು ತೋಜೊಂದುಂಡು. ಇತ್ತೆ ಕೊಡೋರ ಏನಿತ ಮಲ್ಲ ಸುದ್ದಿಲು.
ದೇಶದ ಸ್ವಾತಂತ್ರ್ಯಗಾದ 10 ವರ್ಷದೆಚ್ಚ ಜೈಲುವಾಸ ಮಲ್ತಿನಾರು ಜವಾಹರ್ಲಾಲ್ ನೆಹರು ಕುಡ್ಲದ ಕಾಂಗ್ರೆಸ್ ಭವನಡು ನೆಹರು ಪುಣ್ಯ ನೆಂಪುದ ಕಾರ್ಯಕ್ರಮಟು ಹರೀಶ್ ಕುಮಾರ್. ನರಮಾಣ್ಯಗು ತೆನಸು ಎತ್ತು ಮುಖ್ಯನ ಆತೆ ಆರೋಗ್ಯ ಚಿಂತನೆಲ ಮುಖ್ಯ ವಿದ್ರದ ಮೇನ್ ಶಾಲೆಡು ಜೋಕ್ಲಿನ ಇಲ್ಲಲ್ದಕ್ಲೆಗ್ ತೆನಸು ಕಿಟ್ಟು ಪಟ್ಟುನ ಕಾರ್ಯಕ್ರಮಟು ಉಮಾನಾಥ ಕೋಟ್ಯ. ಮಲ್ಲೂರು ಗ್ರಾಮ ಪಂಚಾಯತ್ ಪಿಡಿಒಗೂ ಪೆಟ್ಟು ಪಾಡ್ದಿನ 4 ಆರೋಪಿಲಿನ ಬಂಧನ ಕುಡ್ಲಡು ಸುದ್ದಿಕೂಟಡು ಶಶಿಕುಮಾರ್. ಕಡಬಡು ಶೋರೂಮ್ ಒಂದೇನು ಬಂದ್ ಮಲ್ಪರೆ ಪೋಯಿನ ಕೋವಿಡ್ ಕಾರ್ಯಪಡೆ ನೋಡಲ್ ಅಧಿಕಾರಿಗೂ ಜೋರು ಮಲ್ತದು ಪೋಡಿಪಾಯಿನ ಅಂಗಡಿದ ಯಜಮಾನೆ. ಇಡೆಗ್ ಇನಿತ ನಮ್ಮ ಕುಡ್ಲ ತುಳುವಾರ್ತೆಲು ಮುಗಿಂಡು ನನ್ನ ಎಲ್ಲ ಇತೇ ಪುರ್ತುಗು ನಮ್ಮ ಕುಡ್ಲ ತುಳುವಾರ್ತೆಲು ಸುರ್ಮೆಲ್.